ಬಂದಿರುವ ಸಾಮಂತರಾಜರನ್ನೆಲ್ಲ ಯಥಾಯೋಗ್ಯವಾಗಿ ಮಾತಾಡಿಸ್ತಾನೆ. ದೊಡ್ಡವರಿಗೆ ಕೈ ಮುಗಿತಾನೆ, ಕಣ್ಣಲ್ಲಿ ಮಾತಾಡಿಸ್ತಾನೆ, ಬಾಯಲ್ಲಿ ಬಂದ್ರ ಅಂತಾನೆ ಅಭಯವನ್ನು ಕೊಡ್ತಾನೆ. ಒಬ್ಬೊಬ್ಬರನ್ನು ಒಂದೊಂದು ತರಹ ಮಾತಾಡಿಸಿ ಎಲ್ಲರೂ ಕೂತಾದ ಮೇಲೆ ಮಂತ್ರಿ ಇತ್ಯಾದಿಗಳೆಲ್ಲ ಬಂದು ಅವರವರ ಆಸನದ ಮೇಲೆ ಆಸೀನ ಆದ ಮೇಲೆ, ಸಾಮಂತರಾಜರೇ, ಮಹಾಮಾತ್ಯರೇ, ನಾವು ಕುದುರೆಯನ್ನು ಪರಸ್ಥಳದಿಂದ ಬಂದಿರುವ ಕುದುರೆಯನ್ನು ನಾವು ಕಟ್ಟಿರೋ ವಿಷಯ ತಮಗಾಗಲೇನೆ ವೇದ್ಯವಾಗಿರಬಹುದು. ಧರ್ಮರಾಜನ ಅಶ್ವಮೇಧ ಯಾಗದ ಕುದುರೆ, ಅದರ ಬೆಂಗಾವಲಿಗೆ ಅರ್ಜುನ, ಸವ್ಯಸಾಚಿಯಾದ ಅರ್ಜುನ ಬಂದಿದ್ದಾನೆ ಅಂತ ನಾವು ಕೇಳಿಬಲ್ಲೆವು. ಬಂದಿದ್ದಾನೆ ಅಂತಂದ ಮೇಲೆ ನಾವು ಕುದುರೆ ಕಟ್ಟಿದ ಮೇಲೆ ಯುದ್ಧ ಅನ್ನೋದು ಸಿದ್ಧ. ಹೀಗಿದ್ದಾಗ ನಮ್ಮ ಪರಿವಾರಕ್ಕೆ, ನಮ್ಮ ಸೈನಿಕರು ಅನೇಕ ವೀರರಿದ್ದೀರಿ, ಬಹಳ ಕಾಲದಿಂದ ನಾವು ಯುದ್ಧ ಮಾಡಬೇಕು, ಇಷ್ಟೆಲ್ಲ ನಾವು ಅಧ್ಯಯನ ಮಾಡಿದ್ದೀವಿ, ಇದರ ವಿದ್ಯೆಯನ್ನು, ಈ ಸೈನ್ಯ ವಿದ್ಯೆಯನ್ನು ಅಭ್ಯಾಸ ಮಾಡಿದ್ದೀವಿ, ಆದರೂ ಕೂಡ ನಮಗೆ ಸರಿಯಾಗಿ ಯುದ್ಧವೇ ಪ್ರಾಪ್ತವಾಗಿಲ್ಲ, ಕೈ ಕಡಿತಾ ಇದೆ, ಯುದ್ಧ ಮಾಡಬೇಕು ಅಂತ ಹುಮ್ಮಿನಿಂದ ಹೇಳ್ತಾ ಇದ್ರಿ. ಅಂಥ ಯುದ್ಧದ ಕಾಲ ಈಗ ಪ್ರಾಪ್ತವಾಗಿದೆ. ಕೊಳಗುಳಕ್ಕೆ ಮಿಡುಕುವರ್, ನಾಳೆ ದಿವಸ ಯಾರಿಗೆ ಯುದ್ಧ ಮಾಡಬೇಕು ಅನ್ನೋ ಮಿಡುಕಿ ಇದೆಯೋ, ಆತರ ಇದೆಯೋ, ಕೈಯಲ್ಲಿ ತೀಟೆ ಇದೆಯೋ, ಯುದ್ಧ ಮಾಡಬೇಕು ಎಂಬತಕ್ಕಂತಹ ಉತ್ಸಾಹ ಯಾರಿಗೆ ಇದೆಯೋ, ಪಾಯದಳಕ್ಕೆ ಅನುವಾಗಲಿ, ನೀವೆಲ್ಲ ಸಿದ್ಧವಾಗಬೇಕು. ನಮ್ಮ ಸಕಲ ಸೈನ್ಯವೂ ಕೂಡ ಯುದ್ಧಕ್ಕೆ ಸಜ್ಜಾಗಬೇಕು, ಎಲ್ಲ ಸನ್ನದ್ಧರಾಗಬೇಕು ಅಂತ ಹೇಳಿ ಸುಬುದ್ಧಿಯೇ ಮೊದಲಾದ ಮಹಾಪ್ರಧಾನರನ್ನು ನೋಡ್ತಾ ಈ ಮಾತನ್ನ ಹೇಳಿದ್ದಾನೆ ಬಭ್ರುವಾಹನ. ಹೀಗೆ ಹೇಳಿದಾಗ ಕುಂತಿಯ ಮಗ ಅರ್ಜುನ ಬೆಂಗಾವಲಿಗೆ ಬಂದಿದ್ದಾನಂತೆ ಅಂತ ಗಟ್ಟಿಯಾಗಿ ಹೇಳ್ತಾನೆ. ಅರಮನೆ ರಾಣಿ ಮಾಸದಿಂದ ಬರೋದಕ್ಕೂ ಅಂತಃಪುರದಿಂದ ಬರೋದಕ್ಕೂ ಬಾಗಿಲಿರುತ್ತೆ. ಆಸ್ಥಾನ ಮಂಟಪಕ್ಕೆ ಮಹಾರಾಜರು ಬರೋದಕ್ಕೆ ಒಂದು ಬಾಗಿಲಿರುತ್ತೆ. ಸನ್ನಿವೇಶ ಬಂದರೆ ಮಹಾರಾಣಿಯವರೆಲ್ಲ ಬರೋದಕ್ಕೂ ಒಂದು ಬಾಗಿಲಿರುತ್ತೆ. ಮಹಾರಾಣಿ ಇವತ್ತು ರಾತ್ರಿ ವಿಶೇಷವಾದ ಸಭೆ ಕರೆದಿದ್ದಾನೆ, ಏನಿರಬಹುದು ಅಂತ ಹೇಳಿ ಬಭ್ರುವಾಹನನ ತಾಯಿ ಚಿತ್ರಾಂಗದೆ ಸ್ವಲ್ಪ ಆಲೋಚನೆ ಮಾಡಿಕೊಂಡು ಸಭೆ ಏನಿರಬಹುದು ಅಂತ ಅಲ್ಲೇ ಅಂತಃಪುರದ ಒಳಗಡೆನೆ ಕೂತ್ಕೊಂಡು ಏನ್ ನಡೀತಾ ಇದೆ ಅಂತ ಕೇಳ್ಕೊಂಡಿದ್ದಾಳೆ. ಕುಂತಿಯ ಮಗ ಅರ್ಜುನ ಬರ್ತಾನಂತೆ ಬೆಂಗಾವಲಿಗೆ, ಅವನ ಕುದುರೆ ಧರ್ಮರಾಜನ ಕುದುರೆ, ಅದನ್ನು ಕಟ್ಟಾಕಿದ್ದೇವೆ, ನಾಳೆ ಯುದ್ಧಕ್ಕೆ ಸಿದ್ಧರಾಗಿ ಅಂತ ಇವನ ಘೋಷಣೆಯನ್ನು ಮಾಡ್ತಾ ಇದ್ದಾಗ ಒಳಗಡೆ ಬಾಗಲ್ ತೆಗೀತು. ಬಭ್ರುವಾಹನ ತಿರುಗಿ ನೋಡ್ದ, ಅಮ್ಮ ಅವರು ಬರ್ತಾ ಇದ್ದಾರೆ. ಇಂತಿಲ್ಲಿ ನಡೆದ ಅಖಿಲ ವೃತ್ತಾಂತಮಂ ಕೇಳ್ದಳು. ಅಂತಃಪುರದೊಳ್ ಅರ್ಜುನನ ಗುಣಾವಳಿಗಳಂ ಸಂತತಂ ನೆನೆದು ಚಿಂತಿಪ ಬಭ್ರುವಾಹನನ ನಿಜ ಮಾತೆ ಚಿತ್ರಾಂಗದೇ. ಸಂತೋಷಮಂ ತಾಳ್ದು ತನಯನೋಲಗಕ್ಕೆ ಭರದಿಂತಲರ್ದು ಇದಿರೇಳ್ವ ಕುವರನಂ ತೆಗೆದಪ್ಪಿ. ಇದಿರೇಳ್ವ ಕುವರನಂ ತೆಗೆದಪ್ಪಿ ಕುಂತಿ ಸುತನ ವಾಜಿಯಂ ಕಟ್ಟಿದೈ ಮಗನೇ. ಕುಂತಿ ಸುತನ ವಾಜಿಯಂ ಕಟ್ಟಿದೈ ಮಗನೇ, ಲೇಸು ಮಾಡಿದೆ ಎಂದಳು. ಬಭ್ರುವಾಹನ ಇರುವ ಸಭೆಗೆ ಅಂತಃಪುರದ ದ್ವಾರದಿಂದ ಚಿತ್ರಾಂಗದೆ ಬರೋಣ. ತಿರುಗಿ ನೋಡಿದ್ದಾನೆ, ಅಮ್ಮ ಬರ್ತಾ ಇದ್ದಾರೆ, ರಾಜಮಾತೆ ಬರ್ತಾ ಇದ್ದಾಳೆ. ಬಭ್ರುವಾಹನ ಸಿಂಹಾಸನದಿಂದ ಎದ್ದು ಬಿಟ್ಟಂತೆ. ಸಿಂಹಾಸನ ಮೇಲೆ ಕೂತ್ರೆ ಯಾರು ಬಂದರೂ ಕೂಡ ಹೇಳೋದಿಲ್ಲ. ತಾಯಿಯ ಬಗ್ಗೆ ಅಷ್ಟು ಗೌರವ ಆತನಿಗೆ, ಅಷ್ಟು ಪೂಜ್ಯ ಭಾವನೆ ಇದೆ. ಅಮ್ಮ ಬಂದ್ರು ಅಂತ ಹೇಳಿ ಬಭ್ರುವಾಹನ ಎದ್ದು ಬಿಟ್ಟ. ಅಮ್ಮ ಸೂಚನೆ ಕೊಡದೆ ಬಂದ್ಬಿಟ್ಟಿಯಲ್ಲಮ್ಮ, ನೀನು ಬಂದಿದ್ರೆ ಇನ್ನೂ ಕೂಡ ಸಭೆಯನ್ನ ಸರಿಯಾಗಿ ಅಲಂಕಾರ ಮಾಡಿ ಇನ್ನಷ್ಟು ಜನ ಸ್ತ್ರೀಯರು ಎಲ್ಲ ನಿಮ್ಮ ಜೊತೆಯವರೆಲ್ಲ ಬರೋ ಹಾಗೆ ಮಾಡ್ತಾ ಇದ್ದೆ. ಅಮ್ಮ ಬಂದ್ರಾ ಅಂತ ಹೇಳಿ ಎದ್ದು ಅಮ್ಮನಿಗೆ ಇನ್ನೇನು ನಮಸ್ಕಾರ ಮಾಡಬೇಕು, ಅಷ್ಟರಲ್ಲೇನೆ ನಮಸ್ಕಾರ ಮಾಡದಂತಹ ಮಗನನ್ನ ಬಾಚಿ ತಬ್ಬಿಕೊಂಡಿದ್ದಾಳೆ. ಮಗನೇ, ಅರ್ಜುನನ ಕುದುರೆಯನ್ನ ಕಟ್ಟಿದೆಯೇನಪ್ಪ, ಒಳ್ಳೆ ಕೆಲಸ ಮಾಡಿದೆ ಅಂತಂತ ಇದ್ದಾಳೆ. ಅದರಲ್ಲಿ ಸ್ವಲ್ಪ
ಸ್ವಭಾವವೂ ಕಾಣುತ್ತೆ. ಅರ್ಜುನನ ಕುದುರೆಯನ್ನು ಕಟ್ಟಿದ್ದು ನಿನ್ನಂಥ ವೀರ ಕಟ್ಟಿದ್ದು ನ್ಯಾಯ ಅನ್ನೋ ಅರ್ಥವೂ ಬರುತ್ತೆ. ಒಳ್ಳೆ ಕೆಲಸ ಮಾಡಿದೆ, ಚೆನ್ನಾಗಿ ಮಾಡಿದೀಯಾ ಅಂದ್ರೆ ಸ್ವಲ್ಪ ಅಣಕವೂ ಕಾಣ್ತಾ ಇದೆ. ಹಾಗೆ ಸುಮ್ಮನೆ ನೋಡ್ತಾನಂತೆ ಅಮ್ಮನ ಮುಖವನ್ನು. ಇದೇನು ಅಮ್ಮ ಬಂದು ರಾಜಕೀಯ ವಿಷಯ, ಯಾವ್ದೊಂದು ಕುದುರೆ ಬಂತು ಪರ ರಾಜ್ಯದಿಂದ ಕಟ್ಟಾಕಿದೀವಿ, ಈ ವಿಷಯದಲ್ಲಿ ಅಮ್ಮ ಮಾತಾಡ್ತಾ ಇದ್ದಾರಲ್ಲ ಅಂತ ಆಶ್ಚರ್ಯದಿಂದ ಅಮ್ಮನನ್ನು ನೋಡುವಷ್ಟರಲ್ಲೇನೆ ಮಾತನ್ನ ಮುಂದುವರಿಸಿದ್ದಾಳೆ. ಮಗು, ಈ ಕೆಟ್ಟ ಬುದ್ಧಿ ನಿನಗೆ ಯಾಕೋ ಬಂತು? ಶುರು ಮಾಡಿದ್ರು. ಕ್ಷುದ್ರ ಬುದ್ಧಿಯ ನೆಲ್ಲಿ ಕಲಿತೆ ನೀನು, ಈ ಪರಿ ಗುರುದ್ರೋಹಕ್ಕೆ ಎಂತು ತೊಡದ್ದುದು ನಿನ್ನ ಮನಂ ಅಗಡ ಮದ್ರಮಣನಾಗಮಂ ನಿನಗೆ ವಿರಹಿತ ಮಾದುದೇ ಆತನುದರದೊಳೆ ಜನಿಸಿ ಉದ್ರೇಕದಿಂದೆ ಕಟ್ಟಿದೆಯಲಾತುರಂಗಮಂ ಉದ್ರೇಕದಿಂದೆ ಕಟ್ಟಿದೆಯಲಾತುರಗಮಂ ಭದ್ರವಾದುದು ರಾಜಕಾರ್ಯಂ ಇಂದು ಅಮೃತಕ್ಕೆ ಸಮುದ್ರಮಂ ಮಥಿಸ ವಿಷ ಮುದಿಸಿದ ಒಲಾಯಿತು ನಿನ್ನುದ್ಭವಂ ತನಗೆಂದಳು. ಕ್ಷುದ್ರ ಬುದ್ಧಿಯನ್ನ ಎಲ್ಲಿ ಕಲಿತೀಯೋ ಬಭ್ರುವಾಹನ? ಈ ತರಹ ಗುರುದ್ರೋಹವನ್ನ ಮಾಡಬಹುದೇ? ನಿನ್ನ ಮನಸ್ಸಾದರೂ ಗುರುದ್ರೋಹವನ್ನ ಮಾಡೋದಕ್ಕೆ ಅದು ಹೇಗಪ್ಪ ಬಂತು? ಅಕಟಕಟ ಮದ್ರಮಣ, ನಿನ್ನ ತಂದೆ ನಿನಗೆ ಕೆಟ್ಟವನಾಗ್ಬಿಟ್ನೆ, ಅವನ ಹೊಟ್ಟೆಯಲ್ಲಿಯೇ ಹುಟ್ಟಿ ಅವನು ಶತ್ರುವಾಗ್ಬಿಟ್ನೆ. ಮಗು ಬಭ್ರವಾಹನ, ತೋಳಿನಲ್ಲಿ ರಟ್ಟೆಯಲ್ಲಿ ಬಲ ಇದೆ ಅಂತ ಹೇಳಿ ಅಹಂಕಾರದಿಂದ ಕಟ್ಟಿಬಿಟ್ಟಿಯಲ್ಲೋ ಕುದುರೆಯನ್ನ, ಉದ್ರೇಕದಿಂದ ಕಟ್ಟಿದೆಯಲ್ಲೋ. ಒಳ್ಳೆ ಕೆಲಸ ಮಾಡಿದೆ. ಅರ್ಜುನನ ಕುದುರೆಯನ್ನ ಕಟ್ಟಿ ಒಳ್ಳೆ ಕೆಲಸ ಮಾಡಿದೆ. ಅವನ ಹೊಟ್ಟೆಯಲ್ಲಿಯೇ ಹುಟ್ಟಿ ಅವನು ಬಂದಿರುವಂತಹ, ಅವನ ರಕ್ಷಣೆಯಲ್ಲಿರುವಂತಹ ಕುದುರೆಯನ್ನ ಕಟ್ಟಿದ್ದು ಬಹಳ ಚೆನ್ನಾಯ್ತು, ಬಹಳ ಚೆನ್ನಾಯ್ತು. ನಿನ್ನನ್ನು ಪಡೆದಿದ್ದು ಸಮುದ್ರದಲ್ಲಿ ಅಮೃತ ಹುಟ್ಟುತ್ತೆ ಅಂತ ಸಮುದ್ರ ಮಥನ ಮಾಡಿ ವಿಷ ಹುಟ್ಟುಬಿಟ್ರೆ ವಿಷ ಹುಟ್ಟಲ್ಲ, ಹೇಗಾಯ್ತೋ ಹಾಗಾಯ್ತಪ್ಪ ಅಂತ ಇದ್ದಾಳೆ. ಸಮುದ್ರ ಅಮೃತಕ್ಕಾಗಿ ಸಮುದ್ರ ಮಥನ ಮಾಡಿ ಸಮುದ್ರದಲ್ಲಿ ವಿಷ ಹುಟ್ಟಿದರೆ ಹೇಗಾಯ್ತೋ, ನಿನ್ನಿಂದ ನಮ್ಮ ವಂಶ ಉದ್ಧಾರವಾಗುತ್ತೆ. ಗುರು ಹಿರಿಯರಲ್ಲಿ ಗೌರವವನ್ನು ಕಾಣ್ತೀಯಾ, ತಂದೆಯನ್ನು ಗೌರವವಾಗಿ ಕಾಣ್ತೀಯಾ ಅಂತ ಇಷ್ಟು ಪ್ರೀತಿಯಿಂದ ಇದ್ದರೆ ವಿಷ ಹುಟ್ಟಿದಂತಹ ಕೆಲಸವನ್ನ ಮಾಡಿಬಿಟ್ಟೆ. ನಡುಗುತ್ತಾ ಇದ್ದಾನೆ ಬಭ್ರುವಾಹನ. ಒಂದ್ ಕಡೆ ಮನಸ್ಸಿನಲ್ಲಿ, ಕಿವಿಯಲ್ಲಿ ಒಂದ್ ಕಡೆ ಆನಂದವಾಗ್ತಾ ಇದೆ. ಅಮ್ಮ ಗುರು ಅಂತ ಇದ್ದಾಳೆ, ಆ ಸವ್ಯಸಾಚಿಯನ್ನ ಗುರು ಅಂತ ಇದ್ದಾಳೆ. ನಿನ್ನ ತಂದೆ ಬಂದಿದ್ದು ನಿನಗೆ ದ್ವೇಷವಾಯಿತೆ, ವಿರಹಿತವಾಯಿತೆ ಅಂತ ಕೇಳ್ತಾ ಇದ್ದಾಳೆ. ಅವನ ಹೊಟ್ಟೆಯಲ್ಲಿಯೇ ಜನಿಸಿದೆ ಅಂತ ಕೇಳ್ತಾ ಇದ್ದಾಳೆ. ನನ್ನ ತಂದೆ ಅರ್ಜುನನೇ, ಅರ್ಜುನನ ಮಗನೇ ನಾನು, ತ್ರಿಲೋಕ ವಿಜಯಿಯಾದ ಆ ಸವ್ಯಸಾಚಿಯ ಮಗನೇ ನಾನು, ವಾಸುದೇವನ ಸಖನ ಮಗನೇ ನಾನು. ಒಂದ್ ಕಡೆ ಸಂತೋಷವಾಗ್ತಾ ಇದೆ, ಇನ್ನೊಂದು ಕಡೆ ಇಷ್ಟು ದಿವಸ ನಮಗೆ ಗೊತ್ತೇ ಇರಲಿಲ್ಲವಲ್ಲ ಅಂತ ಇನ್ನೊಂದು ಕಡೆ ಅನ್ಕೋತಾ ಇದ್ದಾನೆ. ಗೊತ್ತಿಲ್ಲದೆ ಮಾಡಿದ್ದಕ್ಕೆ ಅಮ್ಮ ಬಂದು ಕೂಡಲೇನೆ ಕ್ಷುದ್ರ ಬುದ್ಧಿ ಅಂತ ಬಹಳ ಲಘುವಾಗಿ ಸಕಲ ರಾಜರ ಮುಂದೆ ನನ್ನನ್ನ ಅಮ್ಮ ಅಂದುಬಿಟ್ಲಲ್ಲ ಅಂತ ಅನ್ಲಿ. ಮಾತೃದೇವೋಭವ, ಅವಳು ದೊಡ್ಡವಳು ಅನ್ನೋದಕ್ಕೆ ಬೇಕು ಅನ್ಲಿ ಅಂತ ಒಂದ್ ಕಡೆ ಅಂದ್ಕೊಳ್ತಾ ಇದ್ದಾನೆ. ಒಟ್ಟಿಗೆ ಏಕಕಾಲದಲ್ಲಿ ಅವನ ಮನಸ್ಸಿನಲ್ಲಿ ನಾನಾ ತರಹ ಆಗ್ತಾ ಇದೆ. ಅಪ್ಪನ ಮೇಲೆ ನೀನು ಅನ್ಯಾಯವನ್ನೇ ಎಸಗಿದೆ, ಅವರ ಕುದುರೆಯನ್ನು ಕಟ್ಟಿದ್ದು ನಿನ್ನ ದೋಷ. ಇಷ್ಟು ಸಾರವನ್ನ ಸಂಗ್ರಹ ಮಾಡದ. ಅಮ್ಮನ ಮಾತಿಗೆ ನಡುಗಿಬಿಟ್ಟು, ಅಮ್ಮ ಮಾತೆಯ ನುಡಿಗೆ ನಡುಗಿ ಬಭ್ರುವಾಹನಂ ಭೀತಿಯಿಂದಡಿಗೆರಗಿ ಕ್ಷತ್ರಿಯರ ಪಂಥದಿಂದ ಆತನ ತುರಗಮಂ ಕಟ್ಟಿದೆಂ ನಿಮ್ಮ ಚಿತ್ತಕ್ಕೆ ಬಾರದಿದ್ದ ಬಳಿಕ ನೀತಿಯಾದ ಪುದೆ ತನಗಿನ್ನು ಅಮ್ಮ ನಿಮ್ಮ ಚಿತ್ತಕ್ಕೆ ಬಾರದಿದ್ದ ಬಳಿಕ ನೀತಿಯಾದ ಪುದೆ ತನಗಿನ್ನು
ನಿಮ್ಮಡಿಗೆ ಸಂಪ್ರೀತಿಯಂತಾದಪುದೋ ಅದಂ ಬೆಸಸಿದೊಡೆ ಮಾಲ್ಪೆನು ಏತ ಕಾತುರಮೆಂದು ಕೈ ಮುಗಿದೊಡೆ ಆಗ ಚಿತ್ರಾಂಗದೆ ನಿರೂಪಿಸಿದಳು. ಅಮ್ಮನ ಮಾತಿಗೆ ನಡುಗಿ ಹೋಗಿದ್ದಾನೆ. ಗುರುದ್ರೋಹವನ್ನು ಮಾಡಿದೆಯಾ? ಅಂಥದ್ದೇನು ಮಾಡಿಲ್ಲ ಅಮ್ಮ. ಕ್ಷತ್ರಿಯರ ಪಂಥದಿಂದ ಕಟ್ಟಿದನಮ್ಮ. ಕ್ಷತ್ರಿಯರ ಪಂಥ ಆ ಕುದುರೆಯ ಹಣೆಯ ಮೇಲೆ ಯಾರಾದರೂ ವೀರರಿದ್ದರೆ ಕಟ್ಟಬಹುದು ಅಂತಿದೆ. ಅಮ್ಮ, ನಿನ್ನನ್ನು ವೀರ ಮಾತೆ ಅಂತ ಅನ್ನಿಸೋದಕ್ಕೋಸ್ಕರ ಕ್ಷತ್ರಿಯರ ಪಂಥದಿಂದ ಅದನ್ನ ಕಟ್ಟಿದನಮ್ಮ. ನಿಮ್ಮ ಮನಸ್ಸಿಗೆ ಬರದೇ ಇದ್ದರೆ, ನಿಮ್ಮ ಚಿತ್ತಕ್ಕೆ ಬಾರದಿದ್ದರೆ ಅದು ನನಗೆ ನೀತಿ ಅಗತ್ಯ ಅಮ್ಮ. ಖಂಡಿತ ಬೇಡ. ನಿಮಗೆ ಯಾವುದು ಪ್ರೀತಿ ಆಗುತ್ತೋ ಪ್ರೀತಿ ಆಗುವ ಹಾಗೆ ನಾನು ನಡಿತೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಹೇಳಿ ಅಮ್ಮನಿಗೆ ಕೈ ಮುಗಿದು ಬಿಟ್ಟು, ಈಗ ನಾನು ಏನು ಮಾಡಬೇಕು ಹೇಳಿ, ನಿಮಗೆ ಯಾವುದು ಪ್ರೀತಿಯೋ ಅದನ್ನು ಮಾಡ್ತೇನೆ. ನಾನು ಮಾಡಿದ್ದು ನಿಮಗೆ ಪ್ರೀತಿ ಆಗಲಿಲ್ಲ ಅಂತಾಯಿತು ಅಮ್ಮ ಅಂತ ಹೇಳಿ ಬಭ್ರುವಾಹನ ನಮಸ್ಕಾರ ಮಾಡಿದಾಗ ಆವಾಗ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾ ಇದ್ದಾಳೆ.